ತುಲೆ ಇಂಕಲ್ಲ ಹಳೆ ಬಿಡು ಪೂರ ತೂದಾಂಡು ಮಸ್ತ್ ಶೋಕುಂಡು ಇಡೆಗ್ ಬಲೆ ಇಕ್ಕಲ್ಲ ಒಂಜಿ ಸಲ ಎಕ್ಸ್ಪೀರಿಯನ್ಸ್ ಮನ್ಪುಲೆ ಮೂಲ ಬರ್ತದೆ ಎಂಕಲ್ಲ ಫಸ್ಟ್ ಟೈಮ್ ಬರ್ತೀನಿ ಆಂಟಿನಕ್ಲೆಲ್ಲ ಫಸ್ಟ್ ಟೈಮ್ ಬರ್ತೀನಿ ಆಂಟಿನಕ್ಲೆಗಂತೂ ಮಸ್ತ್ ಖುಷಿ ಆತಂಡು ಅಂಚೈತೆ ಮುಲ್ಪರ್ದು ಪೋಂದಿಲ್ಲ ದೂರ ಪೋಂದಿಲ್ಲ ದೀನು ಚಿಕ್ಕಮಂಗ್ಳೂರಿಗೂ ಬೊಕ ಎಂಕಲ ಮನಸ್ಲಾತೀಜಿ ನನ್ನ ತೂಡು ದಾದ ಫ್ರೂಟ್ಸ್ ಮೀನು ತಿನ್ನೋಡು ದಯಪ ನನ್ನ ಮುಲ್ಪದ ಫುಡ್ ಆತ ಡಿಚ್ ತುಕ ಹೆಂಚಿನ ಅಂದು ಬೊಕ್ಕ ನೆಕ್ಸ್ಟ್ ಟೈಮ್ ಅಪ್ಡೇಟ್ ಮನ್ಪೆ ಅಡೆ ಮುಟ್ಟ ಬಾಯ್ ನಾಡು ಚಿಕ್ಕಮಂಗಳೂರಿಗೆ ಸ್ವಾಗತ ನಮ್ಮ ಕಾಫಿದ ಒಡೆ ಓಪನಿಂದಿನ ಫ್ಯಾಕ್ಟ್ರಿಗ ಕಾಫಿದ ಒಂಜಿ ಪಾಂಡುರಂಗ ಕಾಫಿ ಅಡೆ ಪೋಂದು ತುಲೆ ಅಲ್ಪೊಂಜಿ ಅಜ್ಜೆರ್ ಪೋಂದುಲ್ಲೇರು ಟೂ ವೀಲರ್ಡ್ ಬಾರಿ ಸ್ಪೀಡ್ ಪೋಂದುಲ್ಲೇರು ಅಜ್ಜೆರು ಅಜ್ಜನೊಟ್ಟಿಗೆ ಪುಲ್ಲಿಲ್ಲ ಉಳ್ಳೇ ಪುಲ್ಲಿನಲ್ಲೇ ತೊಂದು ಪೋಂದುಲ್ಲೇರು ಅಜ್ಜೆರು ಬಾರಿ 2 ಜನ ಶಾಪಿಂಗ್ ಹೋದು ಬತ್ತೀನಿ ತೋಜೋಡಿ ಎಂಕ್ ಡೌಟ್ ಪುಲ್ಲಿ ಲಜ್ಜೆ ಇರಲ್ಲ ಮಾತ್ರ ಬಾರಿ ಸ್ಪೀಡ್ ಪೋಪಿರಾರು ಇದು ಪಾಂಡುರಂಗ ಕಾಫಿ ವರ್ಕ್ I can't begin to tell you how much I've been wishing for someone like you to appear. Now it makes sense to keep on breathing, keep on living. Wherever you are, there's no fear. There was a warmth, there was a feeling that no matter how hard I try, I can't describe. There was a love. And I'd rather go blind than go without your eyes. Are enough to make a hopeless situation full of life. I guess it must be true. The future lives in you. I guess it must be true. The future lives in you. The future lives in you. Yeah, the future lives in you. 'Cause I'm blinded by you. And I'd rather go blind than go without your eyes. Are enough to make a hopeless situation full of life. I guess it must be true. The future lives in you. The future lives in you. Yeah, the future. ಇದು ಮಂಕಿ ಪಾರ್ಚ್ಮೆಂಟ್ ಅಂತ ಗಿಡದಲ್ಲಿರೋ ಸೆಲೆಕ್ಟೆಡ್ ಹಣ್ಣನ್ನ ಮಂಕಿ ಸೆಲೆಕ್ಟ್ ಮಾಡಿ ತಿನ್ನುತ್ತೆ ಅದನ್ನ ಮತ್ತೆ ಹುರಿದಿಟ್ಟಿರೋ ಬೀನ್ಸ್ನ ನಾವು ತಗೊಂಡು ಬಂದು ವಾಶ್ ಮಾಡಿಬಿಟ್ಟು ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿರುವಂಥ ವೈಲ್ಡ್ ಕಾಫಿ ಅಂತ ಈ ಇದು ದೊಡ್ಡ ದೊಡ್ಡ ಕಾಡು ಇರುತ್ತಲ್ಲ ಕಾಡು ಪಕ್ಕ ಇರುವಂಥ ಅಕ್ಕಪಕ್ಕ ಇರುವಂಥ ಎಸ್ಟೇಟಿಂದ ಕಲೆಕ್ಟ್ ಮಾಡಿ ಬೀನ್ಸ್ ಪ್ರಾಣಿಗಳೆಲ್ಲ ಓಡಾಡ್ಕೊಂಡಿರ್ತಾವಲ್ಲ ಅಂತ ಅಕ್ಕಪಕ್ಕ ಇರೋ ಏರಿಯಾದಿಂದ ಕಲೆಕ್ಟ್ ಮಾಡಿರೋದು ಇದು 1938 ಅಂತ ಇದು ಓಲ್ಡ್ ಟ್ರೆಡಿಷನಲ್ ಬ್ಲೆಂಡ್ ಇದು ನಮ್ಮ ಸಿಗ್ನೇಚರ್ ಬ್ಲೆಂಡ್ ಇದು ಬ್ಯಾಲೆನ್ಸ್ ಕಾಫಿ ಗ್ರ್ಯಾಂಡರ್ ಇದು ಅಗ್ರಾರಂ ಸ್ಟೈಲ್ ಅಂತ 90% ಕಾಫಿ 10% ಶುಗರ್ ಇರುತ್ತೆ ಇದು ಬ್ರಾಹ್ಮಿನ್ಸ್ ತುಂಬ ಇಷ್ಟಪಡ್ತಾರೆ ಅಂತ ಕಾಫಿ ಇದು ಟೀಬರಿ ಅಂತ ಇದು ಒಂದು ಕಾಫಿ ಹಣ್ಣಲ್ಲಿ ನಾರ್ಮಲಿ ಟ್ವಿನ್ಸ್ ಬೀನ್ ಇರುತ್ತೆ ಇದರಲ್ಲಿ ಒಂದೇ ಒಂದು ಸಿಂಗಲ್ ಬೀನ್ ಇರುತ್ತೆ ರೌಂಡ್ ಬೀನ್ ಇರುತ್ತೆ ಈ ಥರ ಇದು ಮೋನೋಕೋಟ್ ಬೀನ್ ಅಂತ ಇದೆಲ್ಲ ಡೈಕೋಟ್ ಬೀನ್ ಇದು ಮೋನೋಕೋಟ್ ಬೀನೇ ಡಿಫ್ರೆಂಟ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಫ್ಲೇವರು ಜಾಸ್ತಿ ಇರುತ್ತೆ ಇದರಲ್ಲಿ ಇದು ತಮಿಳಿಯನ್ಸ್ ತುಂಬ ಇಷ್ಟಪಟ್ಟು ಕುಡಿಯೋದು ಕಾಫಿ ಇದು ಸ್ಟ್ರಾಂಗ್ ಕಾಫಿ 30% ಚಿಕರಿ 70% ಆಫ್ ಕಾಫಿ ಅಕ್ಕಲ್ನ ಔಟ್ಲೆಟ್ ಅತ್ತ ಅಕ್ಕಲ್ನ ಹಿಡಿದು ಕಾಫಿ ಸೇಮ್ ಕಾಫಿ ಅಕ್ಕಲ್ನ ಕಾಫಿ ಉಂಟದೆ ಪಾಂಡುರಂಗದ ಅಕ್ಕಲ್ನ ಕಾಫಿನೇ 3 ಕಾಫಿ ಮಾಡಿ ಮಾತ್ರ ಶಾಪ್ ಮಾತ್ರ ಬೇತೆ ಓಕೆ ಚಿಕನ್ ಫ್ರೈ ಮತ್ತು ಎಗ್ ಫ್ರೈಡ್ ರೈಸ್ ಎಷ್ಟಾಯಿತು ಒಟ್ಟಿಗೆ 130 ಕಬಾಬ್ ಎಷ್ಟು ಅದು 80 ರೂಪಾಯಿ 80 ರೂಪಾಯಿ ಕೆಜಿಗೆ 100 ರೂಪೀಸ್ 100 ರೂಪಾಯಿ ಅಲ್ಲ ಮತ್ತೆ ನನಗೆ ಎಕ್ಸ್ಟ್ರಾ ಫೀಸ್ ಹಾಕಿದ್ದಾರೆ ಅವರು ಜಯಂಕ್ಲ್ ಫೈನಲಿ ಬಯ್ಯದ ವನಸ್ಪುರ ಆಂಡ್ ಕತ್ತಲದ ವನಸ ಆಂಡ್ ಆಂಟಿ ಅಂಕಲ್ ದಿನು ದೋಸೆ ತಿಂದಿರು ಯಾನು ಫ್ರೈಡ್ ರೈಸ್ ಬೊಕ್ಕ ಚಿಕನ್ ಫ್ರೈ ತಿಂದೆ ಅಂಚನೆ ಎಂಕಲ್ನ ಈ ವಿಡಿಯೋಸು ಇಕ್ಲಿಗೆ ಇಷ್ಟ ಆಂಡ ಒಂಜಿ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಸಬ್ಸ್ಕ್ರೈಬ್ ಮನ್ಪ್ಲೆ ನೆಕ್ಸ್ಟ್ ಇಲ್ಲ ಆಗಿರ್ತಿಕ್ವಾ ಅಡೆ ಮುಟ ಬಾಯ್ 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 ಬಾಯ್